ಬಲಿಚಕ್ರವರ್ತಿಯನ್ನ ಬರಮಾಡಿಕೊಳ್ಳುವ ಓಣಂ ಹಬ್ಬವು ಸಮೃದ್ಧಿ ಫಲವತ್ತಿನ ಸಂಕೇತವಾಗಿ ಎಲ್ಲಾ ವರ್ಗ ಸಮುದಾಯವನ್ನ ಬೆಸೆಯುವ ಹಬ್ಬವಾಗಿದೆ. ಗಡಿನಾಡಿನಲ್ಲೂ ಓಣಂ ಸಂಭ್ರಮ ಮನೆ ಮಾಡಿದೆ. ಕಾಸರಗೋಡು ಜಿಲ್ಲೆಯ ಸಪ್ತ ಭಾಷೆಗಳ ಸಂಗಮ ನಾಡು, ಸರ್ವ ಭಾಷೆ ಸಂಸ್ಕೃತಿಯ ಸೌಹಾರ್ದತೆಯ ಬೀಡು. ಇದು ಮಂಜೇಶ್ವರ ಗೋವಿಂದ ಪೈ ಅವರಂತಹ ಕನ್ನಡದ ಶ್ರೇಷ್ಠ ಕವಿವರ್ಯರು ನಡೆದಾಡಿದ ನಾಡು. ಇಎಂಎಸ್ ನಂಬೂದಿರಿ ಪಾಡ್ ಅವರಂತಹ ಅಪ್ರತಿಮ ಹೋರಾಟಗಾರರಿಂದ ಪ್ರೇರಣೆ ಪಡೆದ ನಾಡು ಎಂದು ನಿವೃತ್ತ ಮುಖ್ಯೋಪಾಧ್ಯಾಯ ಮಳಿ ನಾರಾಯಣಗಟ್ಟಿಯವರು ಹೇಳಿದರು. ಅವರು ಕುಂಬಳೆ ಇಎಂಎಸ್ ಸ್ಮಾರಕ ಗ್ರಂಥಾಲಯ ಸಮಿತಿಯ ವತಿಯಿಂದ ಮಳಿ ಗೋಪಾಲಕೃಷ್ಣ ಗಟ್ಟಿಯವರ ನಿವಾಸದಲ್ಲಿ ನಡೆದ ಓಣಂ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಕೀಲ ಉದಯಕುಮಾರ್, ನಿವೃತ್ತ ಶಿಕ್ಷಕ ವಿಜಯನ್, ಉದ್ಯಮಿ ಮೊಮ್ಮುನ್ನಿ, ಗ್ರಂಥಾಲಯ ಸಮಿತಿಯ ಅಧ್ಯಕ್ಷೆ ಗೀತಾ, ಗ್ರಂಥಾಲಯ ಸಮಿತಿಯ ಪದಾಧಿಕಾರಿ ಪೂರ್ಣಿಮಾ ಗಟ್ಟಿ, ಗೋಪಾಲಕೃಷ್ಣ ಗಟ್ಟಿ ಮೊದಲಾದವರು ಮಾತನಾಡಿದರು. ಓಣಂ ಆಚರಣೆಯ ಸಲುವಾಗಿ ಪೂಕಳಂ ರಚಿಸಲಾಗಿತ್ತು. ಕೋವಿಡ್ ನಿಯಮ ಪಾಲನೆಯೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಮುಕ್ತಾಯದಲ್ಲಿ ಓಣಂ ಸವಿಯನ್ನ ವಿತರಿಸಲಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕುಂಬಳೆ.